Hey guys, welcome back to our new vlog, Mood Money Family. So, ಒಂದು ಬ್ಲಾಗ್ ಬಂದಿದೆ. ನಮ್ಮ ಲಾಸ್ಟ್ ಟೈಮ್ ಒಂದು ಮಾರ್ಕೆಟ್ ಬಂದಿದ್ದ. ಆ ಮಾರ್ಕೆಟ್ ನಮ್ಮ ದಾದರ ಪರ್ಚೇಸ್ ಮಾಡ್ತಾ ಆಯ್ತು ಒಂದು ಕ್ಲಿಪ್ಸ್ ಏನು ಪಾಡುವೆ ಅದಕ್ಕೆ ನಾವು ಲಾಸ್ಟ್ ವಿಡಿಯೋ ಪಾಡಿದ್ವಿ. ಸೊ ವಿಡಿಯೋ ಬಂದಿಟ್ಟು ಪಾಡುವೆ ಅಂಚನೆ ಒಂದು ಬ್ಲಾಗ್ ದಾದ ಕಂಡ ನಮ್ಮ ಒಂದು ಗಿಫ್ಟ್ ವಿಲೇಜ್ ಬಂದು ಹೋದಿದ್ದ. ಸ್ವಲ್ಪ 1 to 10 ಗ್ರಾಮ್ಸ್ ಪ್ರತಿಯೊಂದು ಐಟಮ್ಸ್ ಇರ್ತಾడు. ಸ್ವಲ್ಪ ನಮ್ಮ ದಾದ ಪರ್ಚೇಸ್ ಮಾಡ್ತಾ. ಸೊ ನಮ್ಮ ದಾದ ಬಗ್ಗೆ ತೊಂಡ ಬಗ್ಗೆ ಹೆಂಚ್ ಇರ್ತಾడు ಐಟೆ ಕ್ವಾಲಿಟಿ ಬಗ್ಗೆ ದಾದ ಪ್ರತಿಯೊಂದು ಒಂದು ವೀಡಿಯೋಸ್ ಲಾಸ್ಟ್ ಟೈಮ್ ತುಲೆ ಒಂದು ವೀಡಿಯೋ. ಸೊ ಫಸ್ಟ್ ಟೈಮ್ ಯಾರು ತೋರಿದ ಲಾಸ್ಟ್ ವೀಡಿಯೋ ತೋರಿ ನಿಮಗೆ ಇಷ್ಟ ಆಗಿತ್ತು ಲೈಕ್ ಬಗ್ಗೆ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಒಂದು ನೆಕ್ಸ್ಟ್ ದ ಆಪೋಸಿಟ್ ರೋಡ್ ಬರೋಡು ಇಂಚ. ಸೊ ಎಂಕ್ಲೆಲ್ಲ ಮಸ್ತ್ ಕನ್ಫ್ಯೂಷನ್ ಆಡ್. ಸೊ ಇತ್ತೆ ಓಕೆ ಇತ್ತೆ ಪೋಂದುಲ್ಲ ವಿಲ್ ಸಿ ದ ಮ್ಯಾಪ್. ನಮ್ಮ ಲೊಕೇಶನ್ ಸೋತದಿ ಬಾ. ಸೊ ನಮ್ಮ ಉಲಾಯ್ ಬತ್ತು ಕೈ ಎಂಚ ದಾದಾಪುರ ಉಂಡು ಬಂದು ಗಿಫ್ಟ್ ವಿಲೇಜ್ ಬಂದು ಸೊ ಪ್ರಾಪರ್ ದ ಫ್ರೇಮ್ ದ ಆಪೋಸಿಟ್ ಉಂಡು ಸ್ಮೂಲಿ. ಸೊ ನಮ್ಮ ಪೋಂದುಲ್ಲ ತುಕ ಉಲಾಯ್ ಬದ್ದು ಬೀಡ ಅಲ್ಪ ಇಂಟ್ರೆಸ್ಟಿಂಗ್ ಉಂಡು ತತ್ತು ದಿನ ಪನ್ನ ಖುಷಿ ಹಬ್ಬ ಖುಷಿ ನಮಗೆ 10 ದಿನ ಬಂದು ಅಂದ್ ಸೊ ನಮ್ಮ ಪಲ್ನ ಕಡೆ ಮಸ್ತ್ ಕಮ್ಮಿ ರೇಟ್ ಬಟ್ ಒಂದತ್ತ 340 ಸ್ಟಾರ್ಟ್. ಸೊ ಒಂದು ಪೂರ 10 ದಿರಮ್ಸ್. ನಮಸ್ತೆ ಒಂದಿಲ್ಲ ಆ್ಯಕ್ಚುಲಿ ಒಂದು ಲೈಟ್ ಆ್ಯಂಡ್ 102 ದಪ್ಪ ಇದ್ದಿಂದ ಅಲ್ವಾ ಪ್ಲೇನಾ ट्रैफिक जाम है. दिन शूट ಬಂದಿಲ್ಲ ಸರಿ ನಂದು आप ये तो साइज तुला 45 आ 45 पंड 46 तोड़ एकदम इदा तुला शोकून केला वंश कलर दादा ಕರ್ಮ ಫ್ಯಾಷನ್ ಪೂಕಿ ಹಾವು ಪೂರ ಕಾರ್ಟೂನ್ ಹಾಕೊಂಡು ಓ ಪರ್ಸ್ ದೇತನು ಕಾರ್ಪೆಟ್ 10 dirhams गा
ಕಿಚನ್ ಐಟಮ್ಸ್ ಸ್ಟಾಲ್ ಫುಲ್ ಉಂಟು ಎಟ್ಟುಂಡು ಮಾರೆ. ವಿಲ್ ಸಿ ನೆಕ್ಸ್ಟ್. ದಾದ ಇಜ್ಜಿ ಬಂದ್ಬಿಟ್ಟು ಪ್ರತಿ ಒಂಜಿ ಐಟಮ್ ಉಂಟು. ಸೆಕ್ಷನ್లో ಬರ್ತಾ ಒಬ್ಬ ಡ್ರೈ ಫ್ರೂಟ್ಸ್ ಪೂರ 10 dirhams ಓಕೆ. ಎಂಕ್ಲ ಸೀರಿಯಸ್ಲಿ ಪೋಯ್ ಅಂಚ ಬ್ರ್ಯಾಂಡೆಡ್ ಒಡೆ ಮ್ಯಾನ್ ಕಿರಾಡ್ ಇಂಚ ಸೋಗ್ತದೆ. Nice. Lotion also 10 and 6 dirhams. ನಮ್ಮ ಪರ್ಚೇಸ್ ಅಂಡ್ ಇತ್ತ ದಾದ ಬರೋ ಪರ್ಚೇಸ್ ಮಾಡಿದ್ರೆ ನನಗೆ ರೂಮ್ ಹೋದ್ದು ತೊಚ್ಚು ಪಾಪ ಕಿರಣ್ ಸೂಪರ್. ನಾನು ಸಲ ಕೂಡ ಕಮ್ಮಿ ಸೊ ಮಸ್ತ್ ಕಮ್ಮಿ ಇದ್ದೇನೆ ಎಷ್ಟರ ಪೋಯ್. ಸೊ ಫೈನಲಿ ರೂಮ್ ಬತ್ತಾ. ಸೊ ದಾದ ಬರೋ ಕಂದ ಪಂತ ತೊಚ್ಚು ಪಾಪ ದಾದ ಬರೋ ಕಂತ ಪಂದ ಹೊರತುಕ ನಾ ಸೆಟ್ ಮುಟ್ಟು ಸ್ಮಾರ್ಟ್ ವಾಚ್ ಆ್ಯಂಡ್ ಅಗೇನ್ ಸಾಕ್ಸ್. ಡೋರ್ ಕ್ಲೋಸ್ ಮಾಡಬೇಡಿ. ಸೊ ಕಲರ್ ಪೇಂಟ್ಸ್ and again tripods. ಒಂದಿಗೆ ತಾನೆ ಹೆಡ್ ಆ್ಯಂಡ್ ಶೋಲ್ಡರ್ 10 dirham ಪಂಡ 200 ಓಕೆ ಇಂಡಿಯಾದ ರೇಟ್ ಸಿಕ್ಕ. ಸೊ ಫೈನಲಿ ಕೋಲ್ಗೇಟ್ ಒಂದು ಹೆಂಗೆ ಇಷ್ಟ ಇಲ್ಲಾಡ ಬ್ಯಾಟ್ರಿ ರೂಮ್ ಶೂಸ್ ಮಸ್ಟ್ ಅಂತ 10 dirhamsಗೆ. ಸೊ ಈ ಐಟಮ್ಸ್ ನಮಗೆ ಅಂತ ಒಂದಿತ್ತು ನಮ್ಮ ಗಿಫ್ಟ್ ವಿಲೇಜ್ ಪರ್ಚೇಸ್ ಮಾಡಿದ ಲಾಸ್ಟ್ ಟೈಮ್ ನಮ್ಮ ಮಾರ್ಕೆಟ್ ಪರ್ಚೇಸ್ ಮಾಡಿದ ಇತ್ತೆ ತೊಜಪಾವೆ. ಸೊ ಒಂದು ಮಾತ್ರ ಮೆಟೀರಿಯಲ್ ಮಸ್ತ್ ಎಡ್ಡು ಮಾರೆ ಅದ ಅತ್ತ ನಾ ಒಂದು ಎಂಕಿಷ್ಟ ಒಂದು ಮೆಟೀರಿಯಲ್ ಮಸ್ತ್ ಎಡ್ಡು ದಪ್ಪ ಅದು ಕಮ್ಮಿದ ಒಂದು 20 dirham ಪಂಡ ಊರ್ದ 400 ಬಕ್ ಒಂದ್ಲ ಮೆಟೀರಿಯಲ್ ಎಡ್ಡು ಆ್ಯಕ್ಚುಲಿ ಒಂದು 25 dirham ತಾ ಬಕ್ಕ ಒಂದು 25 dirhams ಒಂದ್ಲ ಮೆಟೀರಿಯಲ್ ಎಡ್ಡು ಒಂದು ಎಡ್ಡು ಸೇಮ್ ಒಂದಕ್ಕೆ 25 dirhams ಒಂದಕ್ಕೆ ಮೂಜಕ್ಕೆ. ಸೊ ಊರ್ದ 500 ರೂಪಾಯಿ. ಸೊ ಒಂದು 400 ರೂಪಾಯಿ ಇಂಕ 400 ರೂಪಾಯಿ ಇಷ್ಟ ಆಯ್ನಿ ಒಂದು ನನ್ನ ಫೇವ್ರೆಟ್ ಡ್ರೆಸ್ ಬಕ್ಕ 3/4 ಮೂಜಿಗೆ ತೊಂದ ಒಂದು ಆನೆ ಪಾಡ್ಲಕ್ಕಂಡು ಸತ್ತು ಅಂಕು ಇತ್ತ ತೂದು ತೆಡಿಲಾಕಿ ಮರಿ ಎಂಚಿನ ಜೋಂಬ್ಲಟ್ ಮಲ್ಲೇಜ್ ಪಪ್ಪ ಗಾಂಡು ಓನ್ಲಿ 100 ರೂಪಾಯಿ ಇಂಡಿಯಾದ 100 ರೂಪಾಯಿ. ಸೊ ಮಸ್ತ್ ಶೋಕೊಂಡು 3/4 ಒಂದು 1 ಸೆಕೆಂಡ್ ಅಂತ ಪಕ್ಕ. ಸೊ ಒಂದು 3/4 ಇಂಚ್ ಕೊಂಡ್ಕೊಂಡ ಇದು ಎನ್ನ ಅನಿಸಿಕೆ ಪ್ರಕಾರ 100 ರೂಪಾಯಿಗೆ ಕಣ್ಣು ಮುಚ್ಚು ಕೊರೋಳಿ. ಸೊ ಒಂದು ಅಂಜಿ ಎಲ್ಲ ರಾಜು ದಾಯ್. ಸೊ ಒಂದು ಮಸ್ತ್ ಶೋಕೊಂಡು ಮೆಟೀರಿಯಲ್ ದಾ ತೀಯನಾ. ಹೇ ಗಾಯ್ಸ್, ಒಂದು ವಿಡಿಯೋನಲ್ಲಿ ಇಷ್ಟ ಆದಿತ್ತಂಡ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಆಚೆ ನಿಗಳ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಚ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಲಾಸ್ಟ್ ವಿಡಿಯೋ ಲಾಸ್ಟ್ ಮಾಡಿದೆ ಅಂಚಿನ ಒಂದು ಬ್ಲಾಗ್ ಬಂದದ್ದು ದುಬೈ ವಿಲೇಜ್ ಅಂತೆ ವಿಲೇಜ್. ಸೊ Hey guys, welcome back to our new vlog.